ಎಲ್ರಿಗೂ ನಮಸ್ಕಾರ. ವಾಸ್ತವ್ಯ ಅಂದಾಕ್ಷಣ ಅಲ್ಲಿ ಕೇಳಿ ಬರುವ ಮತ್ತೊಂದು ಹೆಸರು ವಾಸ್ತು. ಹೌದು, ಮನುಷ್ಯನ ವಾಸ್ತವ್ಯದ ಆ ಒಂದು ಕ್ಷೇತ್ರದಲ್ಲಿ ವಾಸ್ತುವಿನ ಪ್ರಭಾವ ಕೂಡ ಬಹಳ ಅಪಾರವಾಗಿದೆ ಎನ್ನುವುದನ್ನು ನಮ್ಮ ಹಿರಿಯರು ತಮ್ಮ ಅದ್ಭುತವಾದಂತಹ ತಪಶಕ್ತಿಯಿಂದ, ಧೀಶಕ್ತಿಯಿಂದ, ಸಂಕಲ್ಪ ಶಕ್ತಿಯಿಂದ ಕಂಡುಕೊಂಡಿದ್ದಾರೆ. ಆ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ವಾಸ್ತುಶಾಸ್ತ್ರವನ್ನೇ ನಮಗಾಗಿ ನಿರ್ಮಿಸಿಕೊಟ್ಟಿದ್ದಾರೆ. ಬಂಧುಗಳೇ, ಈ ಒಂದು ವಾಸ್ತುಶಾಸ್ತ್ರದ ಮೂಲ ಆಶಯಗಳೇನು, ವಾಸ್ತುವಿನ ವಾಸ್ತವ ಏನು ಎನ್ನುವುದನ್ನು ನಮ್ಮ ವೀಕ್ಷಕ ಬಂಧುಗಳಿಗೆ ತಿಳಿಯಪಡಿಸುವ ನಮ್ಮ ಟಿವಿಯ ಒಂದು ಪ್ರಾಮಾಣಿಕ ಯತ್ನವೇ ವಾಸ್ತು ವಾಸ್ತವ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ, ಎಂದಿನಂತೆ ವಾಸ್ತುವಿನ ಬಗ್ಗೆ ವಿಸ್ತೃತ ಮಾಹಿತಿಯನ್ನು ನಮಗಾಗಿ ನೀಡಲಿಕ್ಕಿದ್ದಾರೆ ಅಂತಾರಾಷ್ಟ್ರೀಯ ವಾಸ್ತು ತಜ್ಞರು, ಅದೇ ರೀತಿ ದೇವಾಲಯದ ಧರ್ಮದರ್ಶಿಗಳು ಆಗಿರುವಂತಹ, ಪ್ರಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಜ್ಯೋತಿಷ್ಯ ವಿದ್ವಾನ್ ಸಾಮ್ರಾಟ್ ಉಮೇಶ್ ಆಚಾರ್ಯವರು. ಗುರುಗಳನ್ನು ನಿಮ್ಮೆಲ್ಲರ ಪರವಾಗಿ ನಮ್ಮ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಕಳೆದ ಸಂಚಿಕೆಯಲ್ಲಿ ನಾವು ಅಷ್ಟ ದಿಕ್ಕುಗಳು ಮತ್ತು ಊರ್ಧ್ವ ಅಧೋ ಸೇರಿದಂತೆ ದಶ ದಿಕ್ಕುಗಳ ಬಗ್ಗೆ ನಾವು ಮಾತುಕತೆಯನ್ನು ಮಾಡಿದ್ದೇವೆ. ಇನ್ನು ವಾಸ್ತುವಿನ ಬಗ್ಗೆ ಹೇಳುವುದಾದರೆ, ಇನ್ನಷ್ಟು ಒಂದು ವಿಸ್ತಾರವಾಗಿ ಹೇಳುವುದಾದರೆ ಮತ್ತೆ ಅಷ್ಟ ಉಪದಿಕ್ಕುಗಳಿದೆ. ಅದರ ಬಗ್ಗೆ ಇವತ್ತಿನ ಒಂದು ಸಂಚಿಕೆ. ವೀಕ್ಷಕರಿಗೆಲ್ಲ ವಾಸ್ತವದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ತಾವು ನೋಡ್ತಾ ಬಂದಿದ್ದೀರಿ, ವಾಸ್ತು ಪರಿಚಯ ಪ್ರಾರಂಭ ಮಾಡಿದ್ದೇವೆ. ಬಹು ವಿಸ್ತಾರವಾದಂತಹ, ತುಂಬ ವಿಚಾರಗಳನ್ನು ಒಳಗೊಂಡಂತಹ, ಸೂಕ್ಷ್ಮವಾದ ವಿಚಾರಗಳು ಸೇರಿಕೊಂಡಂತಹ ಈ ವಾಸ್ತುವಿನ ಪರಿಕಲ್ಪನೆ ಎಲ್ಲರಿಗೂ ತಿಳಿಯಬೇಕು ಅಂತ ಹೇಳುವ ಹಂಬಲ ನಮಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಟಿವಿಯವರಿಗೆ, ನಮ್ಮ ಟಿವಿಯ ಕರಾವಳಿಯ ವಿಶೇಷವಾದಂತಹ ನಮ್ಮ ಟಿವಿ ಚಾನಲ್ ಎಲ್ಲರಿಗೂ ನನ್ನ ಪ್ರಪ್ರಥಮವಾದ ವಂದನೆಯನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮಕ್ಕೆ 8 ಉಪದಿಕ್ಕುಗಳ ಬಗ್ಗೆ ಮಾಹಿತಿಯನ್ನು ತಾವು ಕೇಳಿದ್ದೀರಾ. ನಾವು ಈ ಹಿಂದೆ ತಮಗೆ ಹೇಳಿದ್ದೇವೆ, 4 ದಿಕ್ಕುಗಳು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣವನ್ನು ನಾವು ಸೂಚನೆ ಮಾಡಿದ್ದೇವೆ. ನಾವು ವಾಸ್ತುವಿನ ನಾವು ಹೇಳುವ ವಿಚಾರಗಳು ತಮಗೆ ಮನವರಿಕೆ ಆಗಬೇಕಾದ್ರೆ ತಾವು ಇದನ್ನು ಪ್ರಥಮವಾಗಿ ತಿಳ್ಕೊಳ್ಬೇಕು ಅಂತ ಏನು ಹೇಳಿದ್ದೇವೆ. ನೀವು ಎಲ್ಲೇ ಒಂದು ವಾಸ್ತುವಿನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಸೂರ್ಯ ಉದಯಿಸುವ ದಿಕ್ಕಿನ ಕಡೆಗೆ ನಾವು ನಿಂತುಕೊಂಡು ನಾವು ಹೇಳಿದ ಈ ಒಂದು ಮಾರ್ಗವನ್ನು ನೀವು ಅನುಸರಿಸಿದ್ದೇ ಆದರೆ ನಿಮಗೆ ವಾಸ್ತುವಿನ ಪರಿಜ್ಞಾನದ ಕಲ್ಪನೆಗಳು ಪೂರ್ಣವಾಗಿ ಅನುಭವಕ್ಕೆ ಬರುತ್ತೆ ಅಂತ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ಇನ್ನು ಈ ಪ್ರಧಾನವಾದಂತಹ 4 ದಿಕ್ಕುಗಳು ಆಗಿದ್ದರೆ ಅದರ ಇನ್ನು ಉಪ ದಿಕ್ಕುಗಳು ಅಂತ ಹೇಳಿದರೆ ಆಗ್ನೇಯ, ನೈಋತ್ಯ, ವಾಯುವ್ಯ ಮತ್ತು ಈಶಾನ್ಯ. ಈ 8 ದಿಕ್ಕುಗಳ ಬಗ್ಗೆ ಅಲ್ಲಿ ಆ ದಿಕ್ಕುಗಳ ಅಭಿಮಾನ ದೇವತೆಗಳ ನಾಮಕರಣವನ್ನು ತಮಗೆ ತಿಳಿಸಿದ್ದೇವೆ. ಇನ್ನು ಇನ್ಯಾವುದಪ್ಪ 4 ದಿಕ್ಕುಗಳು ಅಂತ ಹೇಳುವ ಕುತೂಹಲ ನಿಮಗಿರ್ಬೋದು. ಯಾಕೆಂತ ಹೇಳಿದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಜನ ಬಳಕೆಯಾಗಿ ಮಾತನಾಡುವಂತಹ ದಿಕ್ಕುಗಳು ಇಷ್ಟೇ. ಆದರೆ ಇನ್ನೂ ಇದರ ಬಗ್ಗೆ ಸೂಕ್ಷ್ಮವಾಗಿ ಹೇಳುವ ಕ್ರಮವನ್ನು ನೋಡಿದರೆ ತಮಗೆ ಈ ನಕ್ಷೆಯನ್ನು ತಿಳಿಸಿ ತೋರಿಸಿ ನಾವು ಆ ದಿಕ್ಕನ್ನು ಸೂಚಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಪ್ರಪ್ರಥಮವಾಗಿ ಈಗ ಉಪದಿಕ್ಕುಗಳು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ನಾವು ನೋಡಿದರೆ ಈ ನಕ್ಷೆಯನ್ನು ತಾವು ನೋಡಿ. ವೀಕ್ಷಕರೇ, ನಾವು ಮೊನ್ನೆಯ ದಿನ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯದ ಬಗ್ಗೆ ತಮಗೆ ತಿಳಿಸಿದ್ದೇವೆ. ಈಗ ಉಪದಿಕ್ಕುಗಳು ಯಾವುದು ಅಂತ ನೋಡಿ. ಪೂರ್ವ ಮತ್ತು ಈಶಾನ್ಯದ ಮಧ್ಯದಲ್ಲಿ, ಪೂರ್ವ ಮತ್ತು ಈಶಾನ್ಯದ ಮಧ್ಯಸ್ಥಾನ, ಅದನ್ನು ಈ ಪೂರ್ವ ಮತ್ತು ಈಶಾನ್ಯವನ್ನು ಎಷ್ಟು ಪ್ರಮಾಣವಿದೆಯೋ ಆ ಪ್ರಮಾಣವನ್ನು ಅರ್ಧ ಮಾಡಿದಾಗ ಸಿಗುವಂತಹ ಒಂದು ಭಾಗ ಇದೆ, ಒಂದು ಸ್ಥಾನ ಇದೆ. ಈ ಸ್ಥಾನವನ್ನು ಪೂರ್ವ ಈಶಾನ್ಯ ಅಂತ ನಾವು ತಿಳ್ಕೊಳ್ಬೇಕು. ಹಾಗೆಯೇ ಪೂರ್ವ ಮತ್ತು ಆಗ್ನೇಯದ ಪೂರ್ವ ದಿಕ್ಕಿನ ರೇಖೆಯಲ್ಲಿ, ನಮಗೆ ಈ ಪೂರ್ವ ಆಗ್ನೇಯದ ಮಧ್ಯಭಾಗದಲ್ಲಿ ಸಿಗುವಂತಹ ಅಥವಾ 50% ಅಂದರೆ ಪೂರ್ವ ಮತ್ತು ಆಗ್ನೇಯದ ಮಧ್ಯಭಾಗ. ಇನ್ನು ತಾವು ಇಲ್ಲಿ ಇನ್ನೊಂದು ಮನವರಿಕೆ ಮಾಡಿಕೊಳ್ಳಬೇಕು ವೀಕ್ಷಕರೇ. ಇದು ಸಾಮಾನ್ಯವಾಗಿ ಒಂದು ಮನೆಯ ಪಂಚಾಂಗ ಅಂತ ತಾವು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ತಾ ಇರಬೇಕು. ಯಾಕೆಂತ ಹೇಳಿದರೆ ನಾವು ಇದು ಏನು ಡಯಾಗ್ರಾಮ್ ಅಂತ ಹೇಳುವುದು ತಮಗೆ ಹೇಗೆ ಗೊತ್ತಿರಬೇಕು ಹೇಳಿದರೆ, ಈ ದಿಕ್ಕುಗಳನ್ನು ನಾವು ಏನು ಸೂಚಿಸುತ್ತೇವೋ ಈ ದಿಕ್ಕು, ಈ ಒಂದು ರೇಖೆಯು
ನಮ್ಮ ಮನೆಯ ಫೌಂಡೇಶನ್ ಅಂತ ತಿಳ್ಕೊಳ್ಬೇಕು. ಅದು ಉದ್ದ ಅಗಲ ಏನೇ ಇರಲಿ, ಆ ಒಂದು ಉದ್ದ ಅಗಲ ಹೇಗಿದ್ದರೂ ಸಹ ದಿಕ್ಕುಗಳನ್ನು ನಿರ್ಧರಿಸಿಕೊಂಡ ಮೇಲೆ ಈ ದಿಕ್ಕುಗಳ ಪೂರ್ವ ಮತ್ತು ಆಗ್ನೇಯದ ಮಧ್ಯಭಾಗವೇ 50%, ಈ ಭಾಗವನ್ನು ಪೂರ್ವ ಆಗ್ನೇಯ ಅಂತ ನಾವು ನಿರ್ಧರಿಸುತ್ತೇವೆ. ಇನ್ನು ಆಗ್ನೇಯ ಮತ್ತು ದಕ್ಷಿಣ ಈ ಭಾಗದ ಮಧ್ಯಭಾಗವನ್ನು ದಕ್ಷಿಣಾಗ್ನೇಯ ಅಂತ ನಿರ್ಧಾರ ಮಾಡಿದ್ದೇವೆ. ಹಾಗಾಗಿ ಈ ದಕ್ಷಿಣ ಮತ್ತು ಆಗ್ನೇಯದ 50% ಈ ಉದ್ದದ ಅರ್ಧ ಭಾಗಕ್ಕೆ ದಕ್ಷಿಣಾಗ್ನೇಯ ಅಂತ ನಿರ್ಧಾರ ಮಾಡಿದ್ದೇವೆ. ಅದು ಸಹ ಇಲ್ಲಿಂದ ನೇರವಾಗಿ ಇಲ್ಲಿಯ ಒಂದು ದಿಕ್ಕಲ್ಲ, ಇದರ ಮಧ್ಯದಲ್ಲಿ ಒಂದು ಉಪದಿಕ್ಕು ನಮಗೆ ಪ್ರಾಪ್ತವಾಗುತ್ತೆ. ಇನ್ನು ದಕ್ಷಿಣ ಮತ್ತು ನೈಋತ್ಯದ ಸಮ 50%, ಅರ್ಧ ಭಾಗಕ್ಕೆ ದಕ್ಷಿಣ ನೈಋತ್ಯ ಅಂತ ನಾವು ಇದನ್ನು ನಿರ್ಧಾರ ಮಾಡ್ತೇವೆ. ಇನ್ನು ನೈಋತ್ಯ ಮತ್ತು ಪಶ್ಚಿಮದ ಸರಿ ಅರ್ಧ ಭಾಗ ಅಂದರೆ 50%, ಎಲ್ಲಿ ಆ ಒಂದು ಸ್ಥಾನ ಕಲ್ಪನೆ ಅಥವಾ ಆ ಪಾಯಿಂಟ್ ನಮಗೆ ಸಿಗುತ್ತೋ ಅದನ್ನು ನಾವು ಪಶ್ಚಿಮ ನೈಋತ್ಯ ಅಂತ ಹೇಳಿ ನಿರ್ಧಾರ ಮಾಡ್ತೇವೆ. ಇನ್ನು ಪಶ್ಚಿಮ ಮತ್ತು ವಾಯುವ್ಯದ ನಡು ಭಾಗವನ್ನು ಪಶ್ಚಿಮ ವಾಯುವ್ಯ ಅಂತ ಹೇಳ್ತೇವೆ. ಅಂದರೆ ಪಶ್ಚಿಮದ ದಿಕ್ಕಿನ ರೇಖೆಯಲ್ಲಿ ನಾವು ನಿರ್ಧರಿಸಿಕೊಳ್ಬೇಕು. ಪಶ್ಚಿಮದ ದಿಕ್ಕಿನ ರೇಖೆಯಲ್ಲಿ ಪ್ರಾಪ್ತವಾಗುವಂತಹ ಈ ಒಂದು ಸ್ಥಾನವನ್ನು ಪಶ್ಚಿಮ ವಾಯುವ್ಯ ಅಂತ ಹೇಳಿ ನಾವು ನಿರ್ಧರಿಸಿಕೊಳ್ಬೇಕು. ಇದು ಸಹ ಒಂದು ಉಪ ದಿಕ್ಕು ಅಂತ ನಾವು ನಿರ್ಧರಿಸ್ತೇವೆ. ಇನ್ನು ಉತ್ತರದ ರೇಖೆಯಲ್ಲಿ ಪ್ರಾಪ್ತವಾಗುವಂತಹ ಸಿಗುವಂತಹ ಉತ್ತರ ದಿಕ್ಕಿನ ವಾಯುವ್ಯ, ಉತ್ತರ ಮತ್ತು ವಾಯುವ್ಯದ ಮಧ್ಯಭಾಗದಲ್ಲಿ ಸೇರಲ್ಪಡುವಂತಹ 50% ಅರ್ಧ ಭಾಗದ ಈ ಸ್ಥಾನವನ್ನು ಉತ್ತರ ವಾಯುವ್ಯ ಅಂತ ನಾವು ಉಪ ದಿಕ್ಕು ಅಂತೇಳಿ ನಿರ್ಧಾರ ಮಾಡ್ತೇವೆ. ಇನ್ನು ಈಶಾನ್ಯ ಮತ್ತು ಉತ್ತರದ ಈ ಅರ್ಧ ಭಾಗ 50%ನ್ನು ಉತ್ತರ ಈಶಾನ್ಯ ಅಂಥೇಳಿ ನಾವು ನಿರ್ಧರಿಸಿಕೊಳ್ತೇವೆ. ಹಾಗಾಗಿ ನಾವು ಪ್ರಾರಂಭದಲ್ಲಿ ನಾವು 4 ಮತ್ತು 4 8 ದಿಕ್ಕುಗಳು. ಇನ್ನು ಈಗ ನಮಗೆ ಸಿಕ್ಕಿದಂತಹ ದಿಕ್ಕೆಷ್ಟು ಕೇಳಿದರೆ ಈಗ ಪುನಃ 8 ದಿಕ್ಕು ನಮಗೆ ಸಿಕ್ಕಿದೆ. ಹಾಗಾದರೆ ಇಲ್ಲಿ 1 2 3 4 5 6 7 8 ದಿಕ್ಕುಗಳು ಸಿಕ್ಕಿದೆ. ನಮಗೆ ಪ್ರಾರಂಭದಲ್ಲಿ ಪ್ರಧಾನ ದಿಕ್ಕುಗಳು ನಮಗೆ 4 ಆಯಿತು. ಇನ್ನು ಅದರ ಈ ಪೂರ್ವ ಮತ್ತು ದಕ್ಷಿಣದ ಮೂಲೆ ಇರುವಂತಹ ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ಅಂತ ನಾವು ತೀರ್ಮಾನ ಮಾಡಿದಾಗ ಅಲ್ಲಿ ಪುನಃ 4 ದಿಕ್ಕುಗಳು ನಮಗೆ ಪ್ರಾಪ್ತವಾಯಿತು. ಈಗ ನಾವು ನಿರ್ಧರಿಸಿಕೊಂಡಂತಹ ದಿಕ್ಕೆಷ್ಟು ಕೇಳಿದರೆ 8 ಆಯಿತು. ಹಾಗಾದರೆ ಅಲ್ಲಿ ಪ್ರಾರಂಭದಲ್ಲಿ 8, ಈಗ 8 ಸಿಕ್ಕಿದೆ. 8 + 8 16 ದಿಕ್ಕುಗಳು ನಮಗೆ ಪ್ರಾಪ್ತಿಯಾಯಿತು. 16 ದಿಕ್ಕುಗಳು ಪ್ಲಸ್ ಮೇಲೆ ಮತ್ತು ಕೆಳಗೆ, ಅಂದರೆ ಭೂತತ್ವ ಮತ್ತು ಆಕಾಶ ತತ್ವವನ್ನು ನಾವು ಊರ್ಧ್ವಮುಖ ಅಧೋಮುಖ ಅಂತ ಹೇಳುವ ಈ ರೀತಿ ನಾವು ಅದನ್ನು ಕರೆಯಲ್ಪಡುವಂತಹ ಸ್ಥಾನವನ್ನು ಇನ್ನು ನಾವು 18 ದಿಕ್ಕುಗಳು ಅಲ್ಲಿಗೆ ಒಟ್ಟು ನಮಗೆ ಪ್ರಾಪ್ತವಾಯಿತು. ಒಂದು ವಾಸ್ತುವಿನಲ್ಲಿ ಪರಿಜ್ಞಾನ ಕಲ್ಪನೆ ಮಾಡಿದಾಗ 8 8 16 ಮತ್ತು ಊರ್ಧ್ವ ಅಧೋಮುಖ 2 ಒಟ್ಟಿಗೆ 18 ಸ್ಥಾನಗಳು ನಮಗೆ ಒಂದು ಮನೆ ಕಟ್ಟುವಾಗ ಅತಿ ಅವಶ್ಯವಾಗಿ ಗಮನಿಸಬೇಕಾದಂತಹ ಈ ದಿಕ್ಕುಗಳು. ಇಷ್ಟು ಸ್ಥಾನವನ್ನು ನಾವು ಕಲ್ಪನೆಯಲ್ಲಿಟ್ಟುಕೊಂಡು ಈ ವಾಸ್ತುಶಾಸ್ತ್ರವನ್ನು ನಾವು ಹೇಳುವಂತಹ ಏನು ನಿರ್ಧಾರಗಳಿದೆ ಅದನ್ನು ನೀವು ಗಮನಿಸಿದಾಗ ಮಾತ್ರ ಶಾಸ್ತ್ರವನ್ನು ಅರ್ಥೈಸಿಕೊಂಡು ಕ್ರಿಯಾಭಾಗಕ್ಕೆ ನಾವು ಒಳಗಾದಾಗ ಅದು ಸಾರ್ಥಕವಾದಂತಹ ಫಲವನ್ನು ಅನುಭವಿಸಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ವೀಕ್ಷಕರೇ, ಈ 8 ದಿಕ್ಕುಗಳನ್ನು ತಾವು ಕೇಳಿದ್ದೀರಾ. ಗುರುಜಿ, 18 ದಿಕ್ಕುಗಳ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಇದೀಗ ವಾಸ್ತು ಅಂದ್ರೆ ಕೇವಲ ದಿಕ್ಕುಗಳು ಮಾತ್ರ ಅಲ್ಲ, ಅದರ ಜೊತೆಗೆ ಅಲ್ಲಿ ಎಷ್ಟು ಡಿಗ್ರಿಯಲ್ಲಿದೆ ಅದು ಕೂಡ ಅಷ್ಟೇ ಪ್ರಾಮುಖ್ಯತೆ. ಖಂಡಿತ ಸತ್ಯ, ಖಂಡಿತ ಇದನ್ನು ನಾವು ತಿಳ್ಕೊಳ್ಳೇಬೇಕಾಗಿದೆ.
ಯಾಕೆ ಅಂತ ಹೇಳಿದರೆ ನಾವು ಈ ಹಿಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇರುವಾಗ ಹೇಳಿದ್ದೇವೆ ಏನು ಅಂತ ಹೇಳಿದರೆ, ನನ್ನ ಮನೆಯಲ್ಲಿ ನಿಂತಾಗ ಒಂದು ನನ್ನ ಸ್ಥಳ ಪೂರ್ವ ಒಂದು ಮೂಲೆಯಲ್ಲಿ ಸೂರ್ಯ ಉದಯ ಆಗ್ತಾನೆ, ಹಾಗಾಗಿ ನಮ್ಮ ಜಾಗ ತಿರುಗಿ ಹೋಗಿದೆ ಅಂತ ಹೇಳುವ ಒಂದು ಶಬ್ದವು ಈ ಡಿಗ್ರಿಗೆ ಅನ್ವಯಿಸುವಂತಹ ಮಾತಾಗುತ್ತೆ. ಹಾಗಾದರೆ ಇಲ್ಲಿ ನಮ್ಮ ಖರೀದಿ ಮಾಡಿದ ಸ್ಥಳವು ಅದು ನಮಗೆ ಏನು ಡಿಗ್ರಿ ವಾಯ್ಸ್ ತಿರುಗಿ ಹೋಗಿದೆ ಅಂತ ನಾವು ಇಲ್ಲಿ ತಿಳ್ಕೊಂಡಾಗ ಮಾತ್ರ ಸೂರ್ಯನು ಒಂದು ಮೂಲೆಯಲ್ಲಿ ಉದಯವಾಗ್ತಾ ಇದ್ದಾನೆ. ನಮ್ಮ ಮನೆಯ ಸರಿ ಎದುರಿಗೋ ನಮ್ಮ ಮನೆಯ ದಿಕ್ಕಿಗೆ ಅನುಗುಣವಾದ ಸ್ಥಾನದಲ್ಲಿ ಸೂರ್ಯ ಉದಯವಾಗುವುದು ನಾವು ಕಾಣ್ತಾ ಇಲ್ಲ ಅಂತ ಹೇಳುವ ಭಾವನೆಗಳಿರುತ್ತೆ. ಇನ್ನು ನಾವು ಈ ಡಿಗ್ರಿಯನ್ನು ಯಾವ ರೀತಿ ನಾವು ನಮ್ಮ ಸ್ಥಳದಲ್ಲಿ ತಿಳಿದುಕೊಳ್ಳಬೇಕು, ನಾವು ಖರೀದಿ ಮಾಡಿದ ನಿವೇಶನದ ಒಳಗೆ ನಾವು ಯಾವ ರೀತಿಯಾಗಿ ಆ ಒಂದು ಡಿಗ್ರಿಯನ್ನು, ಎಷ್ಟು ಡಿಗ್ರಿ ಇರುತ್ತೆ ಆ ಡಿಗ್ರಿಯನ್ನು ವಿಭಾಗ ಮಾಡುವ ನಿಯಮಗಳು ಹೇಗೆ, ಆ ವಿಭಾಗ ಮಾಡಿದಾಗ ಆ ಏನು ಡಿಗ್ರಿ ಟಿಲ್ಟ್ ಆದಂತಹ ಸ್ಥಳದಲ್ಲಿ ಯಾವ ರೀತಿಯಾಗಿ ಮನೆ ಕಟ್ಟಬೇಕು, ಯಾವ ರೀತಿಯಾಗಿ ಅದಕ್ಕೆ ಅನುಗುಣವಾದ ಸ್ಥಾನವನ್ನು ನಾವು ಕಲ್ಪನೆ ಮಾಡಿ ಅದಕ್ಕೆ ಇಟ್ಟುಕೊಳ್ಬೇಕು, ಇದನ್ನು ತಾವು ಹೇಳುವಂತಹ ಇದು ಇನ್ನು ಮುಂದಿನ ಅದ್ಭುತ ವಿಚಾರಗಳ ವಿಷಯದಲ್ಲಿ ಒಂದು ವಿಭಾಗ. ಹಾಗಾಗಿ ಈಗ ಡಿಗ್ರಿಯ ಬಗ್ಗೆ ನಾವು ನೋಡೋಣ. ಗುರುಗಳೇ, ತಾವು ಡಿಗ್ರಿಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನಾವು ಗಣಿತದಲ್ಲಿ ಚಿಕ್ಕವರು ಕಲ್ತಿದ್ದು ಒಂದು ಪೂರ್ಣ ಡಿಗ್ರಿ ಅಂದ್ರೆ 360 ಡಿಗ್ರಿ ಅಂತ. ಹೌದು. ಇಲ್ಲಿ ಈ ವಾಸ್ತುವಿಗೆ ಅದು ಎಷ್ಟು ಅನ್ವಯ ಆಗ್ತದೆ ಅದು ಅನ್ವಯ ಆಗುದಲ್ಲ, 100ಕ್ಕೆ 100 ಅನ್ವಯಿಸುತ್ತದೆ. ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿಯ ತನಕ ದಿಕ್ಕುಗಳ ಬಗ್ಗೆ ಹೇಳಿದ ಹಾಗೆ ಈಗ ಅದ್ಭುತವಾದ ವಿಚಾರವನ್ನ ತಾವು ತಿಳ್ಕೊಳ್ಳೇಬೇಕಾಗುತ್ತೆ. ಇದನ್ನ ತಿಳಿದುಕೊಳ್ಳದಿದ್ರೆ ನಾವು ವಾಸ್ತುವಿನ ಅಂಗ ಬಿಟ್ಟ ಹಾಗೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಸುರದೃಪಿಯಾದಂತಹ ವ್ಯಕ್ತಿಯು ನಮಗೆ ಕಾಣಬೇಕಾದ್ರೆ ಅವನ ಎಲ್ಲ ಅಂಗಭಾಗಗಳು ಅಷ್ಟೇ ಪ್ರಧಾನವಾಗಿರಬೇಕು. ಅದೆಲ್ಲಾದ್ರೂ ವ್ಯತ್ಯಾಸ ಆದ್ರೆ ವಿಕೃತವಾದ ಸ್ವರೂಪಗಳು ಉಂಟಾಗುತ್ತೆ. ಹಾಗೆಯೇ ನಾವು ವಾಸ್ತು ಪುರುಷನನ್ನ ನಾವೀಗ ಚಿಂತನೆ ಮಾಡುವಂಥದ್ದು ಸ್ಥಿರ ವಾಸ್ತುವಿನ ಸ್ಥಾನ ಕಲ್ಪನೆ ಮಾಡುವಾಗ ನಮಗೆ ಡಿಗ್ರಿ ಅಂತ ನೋಡ್ತೇವೆ ನಾವು. ಈಗ ಒಂದು ನಿವೇಶನಕ್ಕೆ ಹೋದಾಗ ಎಲ್ಲ ಕಡೆಗಳಲ್ಲಿಯೂ ಪೂರ್ವಕ್ಕೆ ಸಮಾನವಾಗಿಯೋ 4 ದಿಕ್ಕುಗಳಿಗೆ ಸಮಾನವಾಗಿಯೋ ನಿವೇಶನ ಇರುವುದಿಲ್ಲ, ಅಂದ್ರೆ ರಸ್ತೆ ಇರುವುದಿಲ್ಲ. ಆ ಸಮಯದಲ್ಲಿ ನಾವು ಖರೀದಿ ಮಾಡಿದಂತಹ ನಿವೇಶನವು ಯಾವ ರೀತಿಯಾಗಿ ಯಾವ ದಿಕ್ಕಿನ ಕಡೆಗೆ ಅದು ತಿರುಗಿದೆ ಅಂತ ಹೇಳುವುದನ್ನ ತಿಳ್ಕೊಳ್ಬೇಕು. ಇದನ್ನ ತಿಳಿದುಕೊಂಡ ಮೇಲೆ ನಾವು ವಾಸ್ತುವಿನ ವಿನ್ಯಾಸದ ಮನೆಯ ಪ್ಲಾನ್ ಅಂತ ಏನು ಹೇಳ್ತೇವೆ ಅದನ್ನ ಮಾಡ್ಕೊಳ್ಬೇಕು. ಆವಾಗ ಅದು ಸ್ಥಿರವಾದಂತಹ ನಿರ್ಧಾರಗಳು ಆಗುತ್ತೆ. ಈಗ ದಿಕ್ಕು ತಿಳ್ಕೊಂಡಾದ ಕೂಡಲೇ ನಾವು ಸ್ಥಳದಲ್ಲಿ ಇನ್ನು ಸೂಕ್ಷ್ಮವಾಗಿ ಗಮನ ಹರಿಸಬೇಕಾದ ವಿಷಯವನ್ನು ತಾವು ನನ್ನ ಹತ್ರ ಕೇಳ್ತಾ ಇದ್ದೀರಿ ನವೀನ್ ಅವರೇ. ಹಾಗಾಗಿ ನಾವು ಯಾವುದೇ ಒಂದು ನಿವೇಶನವನ್ನ ನಾವು ಸರಿಯಾಗಿ ಚೌಕಾಕಾರವಾಗಿ ಅದನ್ನು ನಿರ್ಧರಿಸಿಕೊಂಡಾಗ ಈ ನಿವೇಶನವು ಆ ಒಂದು ನಿವೇಶನದ ಮಧ್ಯಸ್ಥಾನದಲ್ಲಿ ನಿಂತಾಗ, ಅಂದ್ರೆ ನಾವು ಒಂದು ನಿವೇಶನಕ್ಕೆ ಹೋದಾಗ ನಾವು ಒಂದು ಮೂಲೆಯಲ್ಲಿ ನಿಂತು ಕಂಪಾಸ್ ಅಂದ್ರೆ ದಿಕ್ಕನ್ನು ನಿರ್ಧರಿಸುವುದಲ್ಲ, ಆ ನಿವೇಶನದ ಮಧ್ಯ ಹೋಗಿ ನಿಂತುಕೊಳ್ಬೇಕು. ನಿಂತುಕೊಂಡು ನಾವು ಅಲ್ಲಿಂದ ನಾವು ಕಂಪಾಸ್ ಅಂದ್ರೆ ದಿಕ್ಕು ಸೂಚಿಯನ್ನ ನಿರ್ಧರಿಸಿಕೊಂಡು ಹಿಡಿದುಕೊಂಡಾಗ ನಮಗೆ ಈ ನಮ್ಮ ನಿವೇಶನದ ಪೂರ್ವದ ಮಧ್ಯಭಾಗವನ್ನ ನಾವು ಒಂದು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಆ ನಿವೇಶನದಲ್ಲಿ ಆ ಸ್ಥಳದಲ್ಲಿ ಒಂದು ಆ ಸ್ಥಳದ ಮಧ್ಯಭಾಗವನ್ನು ನಿರ್ಧಾರ ಮಾಡಿ ಈ ನಿವೇಶನ ಉದ್ದ ಅಗಲ ಎಷ್ಟು ಬೇಕಾದರೂ ಇರಲಿ, ನಮಗೆ ಅದು ಪ್ರಾಧಾನ್ಯತೆ ಇಲ್ಲ. ಆ ನಿವೇಶನದ ಮಧ್ಯೆ ಎಲ್ಲಿ ಬರುತ್ತೆ, ಬ್ರಹ್ಮಸ್ಥಾನ ಎಲ್ಲಿ ಬರುತ್ತೆ ಅಂತ ಹೇಳುವುದನ್ನ ನಾವು ಒಂದು ಮಾಹಿತಿ ತೆಗೆದು ಅದನ್ನ ನಿಜವಾಗಿ ಹೇಳುವುದಾದ್ರೆ ಮೆಜರ್ಮೆಂಟ್ ಮುಖೇನ ಮಾಡಿದ್ರೆ ಇನ್ನೂ ಅತಿ ಶ್ರೇಷ್ಠ. ಖಂಡಿತ. ನಾವು ಕೇವಲ ಒಂದು ಅಂದಾಜಿನ ಮೇಲೆ ಇಲ್ಲಿ ಇರಬಹುದು ಅಂತ ಭಾವಿಸಿ ನಾವು ಅಲ್ಲಿಯ ವಾಸ್ತುವಿನ ಕಲ್ಪನೆಯ ನಿರ್ಧಾರವನ್ನ ಮಾಡುವುದಕ್ಕಿಂತ ನಾವು ಖರೀದಿ ಮಾಡಿದ, ಇನ್ನು ತಾವು ಕೇಳಬಹುದು 5 ಎಕರೆ ಜಾಗ ತಗೊಂಡಿದ್ದೇನೆ, ನಾನು 10 ಎಕರೆ ಜಾಗ ತಗೊಂಡಿದ್ದೇನೆ, ನನ್ನ ಹತ್ರ 25 ಎಕರೆ ಜಾಗ ಇದೆ, ನನಗೆ ದೊಡ್ಡ ಎಸ್ಟೇಟ್ ಇದೆ, ಹಾಗೆ ಹೇಗೆ ನಾನು ಬ್ರಹ್ಮಸ್ಥಾನವನ್ನು ಕಂಡುಹಿಡ್ಕೊಳ್ಳಿ ಗುರುಗಳೇ? ಅದೆಲ್ಲ ಕಡ್ಡಾಯ ಸತ್ಯ. ನಾವು 10 ಎಕರೆ ಜಾಗೆಯಲ್ಲಿ ನಾವು ಆ 10 ಎಕರೆ ವಿಸ್ತೀರ್ಣದಲ್ಲಿ ನಾವು ಕಟ್ಟಬೇಕಾದ ಮನೆ ಯಾವ ದಿಕ್ಕಿನಲ್ಲಿ ಇರಬೇಕು, ಯಾವ ಮೂಲೆಯಲ್ಲಿ ಇರಬೇಕು ಅಂತಿದೆ. ಅದನ್ನ ನಿರ್ಧಾರ ಮಾಡಿ ನಾವು ಆ ನಿವೇಶನದ ಪ್ರಮಾಣವನ್ನ
ಆ ನಿವೇಶನದ ಪ್ರಮಾಣವನ್ನು ಒಂದು ನಾವು ಕಾಂಪೌಂಡ್ ಹಾಲ್ ಅಂತ ಏನು ತಿಳ್ಕೊಳ್ತೇವೆ, ಇಷ್ಟು ಉದ್ದ ಆಗಲ್ಲ ನಮಗೆ ಬೇಕಾಗುತ್ತದೆ ಅಂತ ನಾವು ಏನು ನಿರ್ಧರಿಸ್ತೇವೆ ಆ ಸ್ಥಳದ ಮಧ್ಯದಲ್ಲಿ ಹೋಗಿ ನಿಲ್ಲುವುದು. ನಾವು 10 ಎಕರೆಯ ಮಧ್ಯೆ ನಿಂತ್ಕೊಳ್ಳಿ ಅಂತ ಹೇಳಲಿಕ್ಕಿಲ್ಲ. ಹಾಗಾಗಿ ಈ ರೀತಿ ನಾವು ಕಟ್ಟುವ ಮನೆಯ ಸ್ಥಳದ ಒಂದು ಕಾಂಪೌಂಡಿನ ಮಧ್ಯೆ ಹೋಗಿ ನಿಂತು ನೀವು ಕೇಳಿದ್ದನ್ನು ಈಗ ನಾವು ನಿರ್ಧರಿಸಬೇಕು. ಏನು ಅಂತ ಹೇಳಿದ್ರೆ, ಈ ಕಾಂಪೌಂಡ್ ಹಾಲನ್ನು ಕಟ್ಟುವಾಗ ನಾವು ಸಮರ್ಪಕವಾದ ಸೂರ್ಯನ ಉದಯವಾಗುವ ಸ್ಥಾನವನ್ನು ಮತ್ತು ಅದರಲ್ಲಿಯೇ ಉತ್ತರದ ಸ್ಥಾನದ ರೇಖೆಯನ್ನು ಪ್ರಥಮವಾಗಿ ನಾವು ಇಟ್ಟುಕೊಳ್ಳಬೇಕು. ಯಾವಾಗ ಈ ಸರಳ ರೇಖೆ ಅಂತ ನಾವು ಏನು ಸಿದ್ಧಾಂತವನ್ನು ನಿರ್ಧಾರ ಮಾಡ್ತೇವೆ, ಈ ಸರಳ ರೇಖೆಯನ್ನು ನಾವು 180 ಡಿಗ್ರಿ ಅಂತ ಹೇಳಿ ಅದಕ್ಕೆ ನಾಮಕರಣ ಇದೆ. ಹಾಗಾದ್ರೆ ಕೋನಗಳ ಸಂಖ್ಯೆ ಅದು 180 ಡಿಗ್ರಿ. ಹೌದು. ಹಾಗಾಗಿ ಈ ಒಂದು ಸರಿಯಾಗಿ ಪೂರ್ವ ಪಶ್ಚಿಮವೋ ಅಥವಾ ಉತ್ತರ ದಕ್ಷಿಣದ ಪೂರ್ವ ಪಶ್ಚಿಮದ ಒಂದು ಸರಳ ರೇಖೆಯನ್ನೋ ಅಥವಾ ಉತ್ತರ ದಕ್ಷಿಣದ ಸರಳ ರೇಖೆಯನ್ನು ನಾವು ಪ್ರಪ್ರಥಮವಾಗಿ ಆ ಸ್ಥಳದಲ್ಲಿ ಹೋಗಿ ಮಾರ್ಕಿಂಗ್ ಮಾಡಿಕೊಳ್ಬೇಕು. ಆ ಸ್ಥಳದಲ್ಲಿ ಈ ಒಂದು ಸ್ಥಾನವನ್ನು ಮಾರ್ಕಿಂಗ್ ಮಾಡಿಕೊಂಡು ಈ ಬ್ರಹ್ಮಸ್ಥಾನ ಮಧ್ಯಭಾಗದಿಂದ ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಅಂತೇಳಿ ನಿರ್ಧಾರ ಮಾಡಬೇಕು. ಅಂದರೆ ಈ ಕಾರ್ನರ್ ಅಥವಾ ಉತ್ತರದ ಸರಳ ರೇಖೆಯು ಪೂರ್ವದ ಸರಳ ರೇಖೆಯು ಸೇರುವಾಗ ಇದಕ್ಕೆ ನಾವು 90 ಡಿಗ್ರಿ ಅಂತ ಒಂದು ನಿರ್ಧಾರ, ಲಂಬಕೋನ ಅಂತ ಹೇಳಿದ ಕನ್ನಡದಲ್ಲಿ, ಲಂಬಕೋನ 90 ಡಿಗ್ರಿ. ಹೌದು. ಇನ್ನು ನಾವು ಈ ಒಂದು ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಭಾಗವನ್ನ ನಾವು ಒಂದು ವೃತ್ತಾಕಾರವಾಗಿ ನಾವು ನಿರ್ಧರಿಸಿಕೊಂಡಾಗ, ವೃತ್ತಾಕಾರ ಇದಕ್ಕೆ ನಾವು 360 ಡಿಗ್ರಿ ಅಂತ ಹೇಳಿ ಇದನ್ನ ನಿರ್ಧಾರವಾಗುವ ಕ್ರಮ. ಇದು ಗಣಿತ ಎಲ್ಲರಿಗೊಂದೇ, ನನಗೊಂದು ಬೇರೆ, ನಿಮಗೊಂದು ಬೇರೆ, ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಶಾಸ್ತ್ರಜ್ಞರಿಗೆ ಅದು ಬೇರೆ ಆಗುವಂತಿಲ್ಲ, ಒಂದೇ ಇರುತ್ತೆ. ಹಾಗಾಗಿ ಇದು 360ಅನ್ನ 4 ವಿಭಾಗ ಮಾಡಿದಾಗ ಇದು 90, ಇದು 90, ಇದು 90. ಅಂದರೆ ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಆಗುತ್ತೆ. ಇದು ಒಟ್ಟು ಸೇರಿಸಿದಾಗ 360 ಡಿಗ್ರಿ ಆಗುತ್ತೆ. ಇದು ನಮಗೆ ಪ್ರಪ್ರಥಮವಾಗಿ ಆಯ್ಕೆ ಮಾಡಿಕೊಳ್ಳುವಂತಹ ನಿಯಮ. ಖಂಡಿತ. ಆವಾಗ ನಾವು ನಿಂತಹ ಸ್ಥಳದಿಂದ ಪೂರ್ವದ ಸ್ಥಾನವನ್ನ ನಿರ್ಧಾರ ಮಾಡಿಕೊಂಡು ಕಂಪಾಸ್ನಲ್ಲಿ, ಆವಾಗ ನಾವು ಈ ಒಂದು ನಿರ್ಧಾರವನ್ನು ಸರಿ ಮಾಡಿಕೊಂಡು ನಾವು ಇದನ್ನು ಒಂದು ಚೌಕಾಕಾರವಾದಂತಹ ಕಾಂಪೌಂಡನ್ನು, ನಿಮ್ಮ ಅಧಿಕ ಸ್ಥಳವಿದ್ದರೆ ನಾವು ಶಾಸ್ತ್ರೀಯವಾದ ದಿಕ್ಕುಗಳಿಗೆ ಅನುಸಾರವಾದ ಕಾಂಪೌಂಡನ್ನು ನಿರ್ಧಾರ ಮಾಡಿಕೊಳ್ಬೇಕು. ಅಲ್ಲ, ನಾವು ಖರೀದಿ ಮಾಡಿದ್ದೇ ಸ್ವಲ್ಪ ಜಾಗೆ, ಒಂದು 3 ಸೆನ್ಸ್ ಇದೆ, 5 ಸೆನ್ಸ್ ಇದೆ, 10 ಸೆನ್ಸ್ ಇದೆ ಅಂತ ಹೇಳಿದರೆ ನಾವು ನಮ್ಮ ಮನೆಯ ಕಟ್ಟುವ ಸ್ಥಾನದಲ್ಲಿ ನಿರ್ಧರಿಸಿಕೊಂಡು ಅದು ಮುಂದಿನ ಸಂಚಿಕೆಯಲ್ಲಿ ನಾವು ಹೇಳ್ತೇವೆ ಅದನ್ನು, ಅದು ನಿಮಗೆ ಅರ್ಥವಾಗುತ್ತೆ ಆವಾಗ. ಈಗ ನಾವು ಡಿಗ್ರಿಯ ಬಗ್ಗೆ ಹೇಳುವಾಗ ಈ ಒಂದು ರೀತಿಯಲ್ಲಿ ನಾವು ಡಿಗ್ರಿಯನ್ನು ನಿರ್ಧರಿಸಿಕೊಳ್ಬೇಕು. ಇನ್ನು ಮುಂದೆ ಈ ಈಶಾನ್ಯ ಅಂತ ಹೇಳುವ ಏನು ಮೂಲೆ ಇದೆ, ಈಶಾನ್ಯ, ಈ ಮೂಲೆಯಿಂದ ಈ ಬ್ರಹ್ಮಸೂತ್ರಕ್ಕೆ ನಾವು ಬಂದಾಗ ಇದಕ್ಕೆ ನಾವು ಈ ಸ್ಥಾನಕ್ಕೆ 45 ಡಿಗ್ರಿ ಅಂತ ಹೇಳ್ತೇವೆ. ಅದರ ಅರ್ಧ, ಕಷ್ಟ ಏನಿಲ್ಲ, 45 ಅದರ ಅರ್ಧ. ಇನ್ನು ನಾವು ಈಗ ಪುನಃ ಒಂದು ನಿಮಗೆ ಹೇಳಿದ್ದೇವೆ, ಏನು ಅಂತ ಹೇಳಿದರೆ ಪೂರ್ವ ಈಶಾನ್ಯ, ಅದು ಪೂರ್ಣ ಇದು ಈಶಾನ್ಯ, ಇದಕ್ಕೆ ಇನ್ನು ನಾವು ಪೂರ್ವ ಈಶಾನ್ಯ ಅಂತ ಒಂದು ಸ್ಥಳವನ್ನು ನಿರ್ಧಾರ ಮಾಡಿದ್ದೇವೆ. ಇದರಿಂದ ಇಲ್ಲಿಗೆ ನಾವು ನಿರ್ಧಾರ ಮಾಡಿದಾಗ ಇದು 22.5 ಡಿಗ್ರಿ ಅಂತ ನಾವು ನಿರ್ಧಾರ ಮಾಡ್ತೇವೆ. ಹಾಗಾದರೆ ಈ 22.5 ಡಿಗ್ರಿ ನಮಗೆ ಈ ಒಂದು ದಿಕ್ಕನ್ನ ನಾವು ಈ ಏನಾದರೂ ಕ್ರಾಸ್ ಹೋದರೆ ನಾವು ನಿಮಗೆಲ್ಲ ಹೇಳ್ತೇವೆ ಸ್ವಲ್ಪ ಕ್ರಾಸ್ ಇದೆ ನೋಡಿ, ಇಲ್ಲಿ ನಮಗೆ ಪ್ರಮಾಣ ಸಿಗಲಿಕ್ಕೆ ಶುರುವಾಯಿತು. ಈ ಪೂರ್ವ ದಿಕ್ಕಿನ ಆ ಸ್ಥಳದಲ್ಲಿ ನಿವೇಶನದ ಮಧ್ಯದಲ್ಲಿ ನಿಂತುಕೊಂಡು ನಾವು ಕಂಪಾಸನ್ನು ಹಿಡಿದಾಗ ಅದರಲ್ಲಿ ಡಿಗ್ರಿಗಳನ್ನು ತೋರಿಸ್ತಾ ಇರುತ್ತದು. ಹಾಗೆ 22 ಡಿಗ್ರಿ ಅಂತ ಹೇಳಿದರೆ ನಾವು ಪೂರ್ವ ಈಶಾನ್ಯ. ಹಾಗಾದರೆ ಇಷ್ಟು
ಹಾಗಾದ್ರೆ ಈಗ ಖರೀದಿ ಮಾಡಿದಂತಹ ಸ್ಥಳದಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದಲ್ಲಿ ತಿರುಗಿದ್ದಲ್ಲಿ ಆ ನಿವೇಶನ ಆಗ ಏನ್ ಮಾಡುವುದಂತ ಪ್ರಶ್ನೆ. ಖಂಡಿತ ನೋಡಿ, ನಮಗೆ ಬೇಕಾದದ್ದು ಏನು ಹೇಳಿದ್ರೆ, ನಮಗೆ ದೋಷಪ್ರದವಾಗಿ ಫಲವನ್ನು ಕೊಡುವ ಡಿಗ್ರಿ ಎಷ್ಟು ಜಾಸ್ತಿ ಆದಾಗ ಅದು ಪ್ರಾರಂಭ ಆಗುತ್ತೆ ಅಂತ ಅಲ್ವಾ. ಈಗ ನಿಮಗೆಲ್ಲ ಗೊತ್ತಿರಲಿ, ನಾವು ಈ ಪೂರ್ವ ಈಶಾನ್ಯ ಈ ಮಧ್ಯಕ್ಕೆ ನಾವು ಪುನಃ ಇದನ್ನ ನಾವು ನಿರ್ಧಾರ ಮಾಡಿದರೆ, ಈ ಭಾಗ ಏನು ಪೂರ್ವ ಈಶಾನ್ಯದ ಈ ಭಾಗವನ್ನ ನಿರ್ಧಾರ ಮಾಡಿದರೆ ಇದು ನಮಗೆ 11.25 ಡಿಗ್ರಿ ಆಗುತ್ತೆ. 11.25 ಡಿಗ್ರಿ ನಮಗಿಲ್ಲಿ ಸಿಗುತ್ತೆ. ಈ 11.25 ಡಿಗ್ರಿ ತಿರುಗಿ ಹೋಗಿದ್ದರೆ ಅದನ್ನ ದೋಷ ಅಂತ ಹೇಳಿ ಗಣನೆಗೆ ತಗೊಳ್ಳುವಂತಿಲ್ಲ. ಅಷ್ಟು ಏನು ಸೂರ್ಯ ಉದಯವಾಗುವ ನಮ್ಮ ನಿವೇಶನವು ಹಾಗೆ ಟಿಲ್ಟ್ ಆಗಿದ್ದರೆ ಅಥವಾ ಅದು ತಿರುಗಿಕೊಂಡಿದ್ದರೆ ಸ್ಥಳವೇ ಅಲ್ಲಿ ಅನಿವಾರ್ಯವಾಗಿದೆ ನಮಗೆ ಅಂತ ಹೇಳಿದಾಗ 11.5 ಡಿಗ್ರಿ ತಿರುಗಿದರೆ ಪೂರ್ವಕ್ಕೆ ಅದು ನಮಗೆ ದೋಷ ಅಂತ ನಾವು ಅದಕ್ಕೆ ನಿರ್ಣಯ ಮಾಡಿಕೊಳ್ಳುವಂತಿಲ್ಲ. ಹಾಗಾದ್ರೆ ಎಷ್ಟು ಡಿಗ್ರಿ ವಾಲಿದ್ರೆ ದೋಷ ಅನ್ನೋದನ್ನು ಬಹುಶಃ ಮುಂದಿನ ಸಂಚಿಕೆಗಳಲ್ಲಿ ನಾವು ತಿಳ್ಕೊಳ್ಳುವ. ಇನ್ನಷ್ಟು ಆ ಡಿಗ್ರಿಗಳಿಗೆ ವಿಸ್ತೃತ ಮಾಹಿತಿಯನ್ನು ಪಡ್ಕೊಳ್ಳೋಣ. ಡಿಗ್ರಿಗಳು ಮಾತ್ರ ಅಲ್ಲ, ಸಾಕಷ್ಟು ವಿಚಾರಗಳು ಈ ಒಂದು ವಾಸ್ತು ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಆ ಎಲ್ಲ ವಿಚಾರಗಳ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ನಾವು ಮಾಹಿತಿಯನ್ನು ಗುರುಗಳಿಂದ ಪಡ್ಕೊಳ್ಳೋಣ ಅಂತ ಹೇಳುತ್ತಾ, ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರಂತ ಎಲ್ಲ ಬಂಧುಗಳಿಗೆ ಹೃತ್ಪೂರ್ವಕ ವಂದನೆಗಳನ್ನ ಸಮರ್ಪಿಸ್ತಾ, ಸಾಕಷ್ಟು ಮಾಹಿತಿಗಳನ್ನು ನೀಡಿರುವಂತಹ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳ ಪರವಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇಂದಿನ ಈ ಸಂಚಿಕೆಯನ್ನು ವಿರಮಿಸುತ್ತೇವೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು, ಭದ್ರಂ ಶುಭಂ ಮಂಗಲಂ.